ದಕ್ಷಿಣ ಕನ್ನಡದಲ್ಲಿ. ಆತ್ಮಹತ್ಯೆ ಯಾವುದಕ್ಕಂದರೆ ಬ್ಯಾಂಕಿನವರ ಸಾಲದ ಕೃಷಿ ಸಾಲದ ಒತ್ತಡದಿಂದಾಗಿ ಬಂಟ್ವಾಳ ತಾಲೂಕು ಇಡ್ಕಿದ್ದು ಪ್ರಾಥಮಿಕ ಸಹಕಾರಿ ಕೃಷಿ ಪತ್ತಿನ ಸಹಕಾರಿ ಸಂಘದಿಂದ ರೈತರ ಸಾಲಕ್ಕೆ ಪ್ರೆಷರ್, ನಮ್ಮ ಮುಖ್ಯ ಕಾರ್ಯನಿರ್ವಹಣೆ ಅಧಿಕಾರಿಯವರು ಮನೆಗೆ ಬಂದು ದೌರ್ಜನ್ಯ, ಅವರ ಮೇಲೆ ಬಹಳ ಒತ್ತಡ, ಸಾಲ ಕಟ್ಟಬೇಕು, ಕಟ್ಟದಿದ್ದರೆ ನಿಮ್ಮ ಮನೆಯನ್ನು ಜಪ್ತಿ ಮಾಡ್ತೇವೆ, ನಿಮ್ಮ ಎಲ್ಲ ಸೊತ್ತುಗಳನ್ನು ಹರಾಜು ಹಾಕ್ತೇವೆ ಅಂತ ಬೆದರಿಕೆ ಒಡ್ಡಿ ಬಹಳ ಅವರಿಗೆ ಪ್ರಚೋದನಕಾರಿಯಾಗಿ ವ್ಯವಸ್ಥೆಯನ್ನು ಹಾಳು ಮಾಡಿದರು. ನಾವು ಮೊನ್ನೆ ಶುಕ್ರವಾರ ದಿವಸ ನಾವೆಲ್ಲ ನಮ್ಮ ಸನ್ನಿ ಡಿಸೋಜ್ ಅವರು, ವಿನೋದ್ರು, ನಾವೆಲ್ಲ ಮನೆಗೆ ಭೇಟಿ ಕೊಟ್ವಿ. ಡೆತ್ ಆದ ಮರುದಿವಸ ಅಲ್ಲಿ ರೈತರ ಅವರ ಮಕ್ಕಳು ಇದ್ದಾರೆ, ಅವರು ಭಾಳ ಅಪ್ಸೆಟ್ ಆಗಿದ್ದಾರೆ. ಇದರಿಂದಾಗಿ ಅವರು ತಂದೆಯವರು ಹೀಗೆ ವಿಷ ತಗೊಂಡು ಪ್ರಾಣ ಕಳ್ಕೊಂಡ್ರು. ನಮಗೆ ಬ್ಯಾಂಕಿನವರು ಬಂದು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಬಂದು ಭಾಳ ಪ್ರೆಷರ್ ಮಾಡಿ ಬ್ಯಾಂಕ್ ನೋಟಿಸಲ್ಲಿ ನಾವು ಹೇಳುವಂಥದ್ದು, ಸರಕಾರವೇ 50 ಲಕ್ಷ ಪರಿಹಾರ ರೈತನಿಗೆ ಕೊಡಬೇಕು, ಸಾಲ ಮನ್ನಾ ಮಾಡಿ. ಅಲ್ಲಿ ಆ ಇಬ್ಬರು ಮಕ್ಕಳು ಮಾತ್ರ ಹೀಗಿರುವಂಥದ್ದು. ತಂದೆ ತಾಯಿ ತೀರಿ ಹೋಗಿದ್ದಾರೆ. ಇನ್ನು ಮಕ್ಕಳು, ಒಬ್ಬ 19 ವರ್ಷ ಮತ್ತೊಬ್ಬ 24 ವರ್ಷ. ಇನ್ನು ಜೀವನ ನಿರ್ವಹಣೆಗೆ ಅವರು ಯುವಕರು 19 ಮತ್ತು 24 ವರ್ಷ ಅವರು ಜೀವನ ನಿರ್ವಹಣೆಗೆ ಫುಲ್ ಪ್ಲೆಜ್ಡ್ ಪಬ್ಲಿಕ್ಕಲ್ಲಿ ಇನ್ವಾಲ್ವ್ ಆದವರಲ್ಲ. ಹಾಗಾಗಿ ಅವರಿಗೆ ವ್ಯವಸ್ಥೆ ಇನ್ನೂ ಆಗಬೇಕಷ್ಟೇ. ಅದಕ್ಕೆ ಸರ್ಕಾರ ಮಟ್ಟದಿಂದ 50 ಲಕ್ಷ ಪರಿಹಾರವನ್ನು ರೈತನಿಗೆ ಕೊಡತಕ್ಕದ್ದು ಅಂತ ನಮ್ಮ ಬೇಡಿಕೆ.